ಈಗಾಗಲೇ ನಮ್ಮ ಇಡೀ ಕನ್ನಡ ಸಂಸ್ಕೃತಿ ಅಕ್ಷರವನ್ನ ಆತುಕೊಂಡಿದೆ. ಅಕ್ಷರವಿಲ್ಲದೆ ನಾವು ಏನನ್ನೂ ಮಾಡಲಾರೆವು ಎನ್ನುವ ನಂಬಿಕೆ ನಮ್ಮಲ್ಲಿ ಹುಟ್ಟು ಹಾಕಿದೆ. ಮುಂದಿನ ತಲೆಮಾರಿಗೆ ದೃಶ್ಯ ಪರಂಪರೆ ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಹೀಗಾಗಿ ದೃಶ್ಯ ಪರಂಪರೆಯನ್ನ ಕಟ್ಟಿಕೊಡಬೇಕಾದದ್ದು ಕಲಾವಿದರ ದೊಡ್ಡ ಜವಾಬ್ದಾರಿ. ಇದನ್ನ ಎಚ್ಚರದಿಂದ ಮಾಡಬೇಕು ಅಂತ ಹಿರಿಯ ಕಲಾವಿದ, ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಂಎಸ್ ಮೂರ್ತಿ ಹೇಳಿದರು. ಅವರು ಯುವ ಮೆರಿಡಿಯನ್ ಮಿನಿ ಹಾಲ್ನಲ್ಲಿ ಜರುಗಿದ ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯ, ಭೂಮಿ ಸಾಂಸ್ಕೃತಿಕ ಸಂಸ್ಥೆ ಹಾಗೂ ಮೆರಿಡಿಯನ್ ಗ್ರೂಪ್ಸ್ ಸಹಯೋಗದೊಂದಿಗೆ ನಡೆದ ಚೈತ್ರ ರಾಷ್ಟ್ರೀಯ ಕಲಾ ಶಿಬಿರ 2021ರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು. I believe this camp should be a bridge of every different culture. ಒಂದು ದೃಶ್ಯ ಪರಂಪರೆಯನ್ನು ನಾವು ಕಟ್ಟಬೇಕಾಗತ್ತೆ. ದೃಶ್ಯ ಪರಂಪರೆಯನ್ನು ಕಟ್ಟೋದಕ್ಕೆ ಸಾಹಿತ್ಯದ ಪರಂಪರೆಯನ್ನು ನಾವು ಗಮನಿಸಿದರೆ ಎಲ್ಲವೂ ಅರ್ಥ ಆಗುತ್ತೆ. ಈಗಾಗಲೇ ನಮ್ಮ ಇಡೀ ಕನ್ನಡ ಸಂಸ್ಕೃತಿ ಹೇಗಿದೆ ಅಂತಂದರೆ ಅಕ್ಷರವನ್ನು ಹಾಕಿಬಿಟ್ಟಿದೆ. ಅಕ್ಷರವಿಲ್ಲದೆ ನಾವು ಏನನ್ನೂ ಮಾಡಲಾರೆ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿ ಹುಟ್ಟಾಕಿದೆ. ಇಡೀ ದೇಶದಲ್ಲೇ ಆಗಿದೆ. ಆದರೆ ಕಲಾವಿದರ ಒಂದು ದೊಡ್ಡ ಜವಾಬ್ದಾರಿ ಏನು ಅಂತಂದರೆ ದೃಶ್ಯ ಪರಂಪರೆಯನ್ನು ನಾವು ಕಟ್ಟಿಕೊಡಬೇಕಾಗಿದೆ. ಮುಂದಿನ ತಲೆಮಾರಿಗೆ ನೋಟವನ್ನು ಹೇಗೆ ನಾವು ಮುಂದಿನ ತಲೆಮಾರಿಗೆ ತಲುಪಿಸಬೇಕು ಅನ್ನುವಂಥ ಎಚ್ಚರಗಳು ನಮ್ಮಲ್ಲಿ ಕೆಲಸ ಮಾಡಬೇಕಾಗಿದೆ. ಆರ್ಟ್ ಕ್ಯಾಂಪ್ನಲ್ಲಿ ಕಲ್ಕತ್ತಾದ ಸಮೀರ್, ಆಂಧ್ರಪ್ರದೇಶದ ಗಿರಿಧರ್ ಗೌಡ, ಗೋವಾದ ಹರ್ಷದ್, ಮೈಸೂರಿನ ರವೀಶ್, ಕುಂಭಕೋಣಂನ ವಿಎಸ್ಡಿ ಅರುಳರಸನ್, ವಾರಣಾಸಿಯ ಸುರೇಶ್ ಕೆ ನಾಯರ್, ತಮಿಳುನಾಡಿನ ಕುಮಾರೇಸನ್, ಗುಲ್ಬರ್ಗಾದ ಡಾಕ್ಟರ್ ಅಶೋಕ್ ಶೇಟ್ಕರ್, ಬಾಗಲಕೋಟೆಯ ಖಾಸಿಂ ಉಪಸ್ಥಿತರಿದ್ದರು.